ಮೆದುಳಿನ ರಕ್ತಸ್ರಾವದಿಂದ ಮೃತಪಟ್ಟ ಅವಿವಾಹಿತ ಯುವತಿ ಅಂಗಾಂಗವನ್ನು ದಾನ ಮಾಡುವ ಮೂಲಕ ಮನೆ ಮಂದಿ ಇನ್ನೋರ್ವರ ಪಾಳಿಗೆ ದಾರಿದೀಪವಾಗಿದ್ದಾರೆ. ಸುಳ್ಯದ ರಥಬೀದಿ ನಿವಾಸಿಯಾಗಿದ್ದ ಮಮತಾ ಶೆಟ್ಟಿ ಅವರು ಪುತ್ರಿ ಸಿಂಧು ಶೆಟ್ಟಿಯ ಅಂಗಾಂಗ ದಾನ ಮಾಡುವ ಮೂಲಕ ಇನ್ನೋರ್ವರ ಪಾಳಿಗೆ ದೀಪವಾಗಿದ್ದಾರೆ. ಮಮತಾ ತಾಯಿ ಮನೆ ಬಂಟ್ವಾಳ ತಾಲೂಕಿನ ಸಿದ್ದಗಟ್ಟೆಯಾಗಿದ್ದು ಅವರನ್ನ ಸುಳ್ಯಕ್ಕೆ ಮದುವೆ ಮಾಡಿಕೊಡಲಾಗಿತ್ತು. ಸುಳ್ಯದ ಸರ್ಕಾರಿ ಕಾಲೇಜಿನಲ್ಲಿ ಪದವಿ ಮುಗಿಸಿದ ಸಿಂಧುವಿಗೆ ಪುತ್ತೂರು ಆದರ್ಶ ವಿವಿಧೋದ್ದೇಶ ಸಹಕಾರಿ ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿದ್ದರು. ಈ ಡಿಸೆಂಬರ್ 16ರಂದು ಬ್ಯಾಂಕ್ನಿಂದ ಮನೆಗೆ ಬಸ್ಸಿನಲ್ಲಿ ಹೋಗ್ತಾ ಇದ್ದ ವೇಳೆ ಇದ್ದಕ್ಕಿದ್ದಂತೆ ತಲೆನೋವು ಅಂತ ಸ್ಥಳೀಯ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ನಡೆಸಿದ್ರು. ಅಲ್ಲಿಂದ ಬಳಿಕ ಸುಳ್ಯದ ಕೆವಿಜಿ, ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮೆದುಳಿನ ರಕ್ತಸ್ರಾವ ಉಂಟಾದ ಹಿನ್ನೆಲೆಯಲ್ಲಿ ಮೆದುಳು ನಿಷ್ಕ್ರಿಯಗೊಂಡಿತು. ಮಂಗಳೂರು ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ಮೂಲಕ ಮೈಸೂರಿನ ಅಪೋಲೋ ಹಾಗೂ ಮಂಗಳೂರು ಎಜೆ, ಕೆಎಂಸಿ ಹಾಗೂ ಕೆಎಸ್ಎಕ್ಟೆ ಆಸ್ಪತ್ರೆಗೆ ಇವರ ಅಂಗಾಂಗವನ್ನು ರವಾನಿಸಲಾಗಿದೆ. ಮೈಸೂರಿಗೆ ಅಂಗಾಂಗವನ್ನು ಸುಮಾರು 3 ಗಂಟೆ ವೇಳೆ ಆಂಬ್ಯುಲೆನ್ಸ್ ಮೂಲಕ ಮಾಡಿ ಮೈಸೂರು ಹೆದ್ದಾರಿಯಲ್ಲಿ ಸಾಗಿಸಿದ್ದಾರೆ. ಅಂಗಾಂಗ ದಾನ ಮಾಡಿದ ಬಳಿಕ ಸಿಂಧು ಮೃತದೇಹವನ್ನು ಸಿದ್ದಗಟ್ಟೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿದೆ.